ಸೊಲ್ಮೆಲು ನಮ್ಮ ಕುಡ್ಲ ತುಳುವಾರ್ತೆಲು ಇನ್ನಿತ್ತ ಮಲ್ಲ ಸುದ್ದಿಲು 10ನೇ ಕ್ಲಾಸ್ ಪಾಠ ಬುಕ್ದ ಓದಂಟ ಬಿರ್ವೆರೆ ಸಂಘಲು ಬೊಕ ಸಮಾನ ಮನಸ್ಸದ ಸಂಘಟನೆಲು ಪ್ರತಿಭಟನೆ ಮಲ್ಪೊರ್ದುಂಬೆ ಕುಡ್ಲಡ್ ರೋಹಿತ್ ಚಕ್ರತೀರ್ಥ ತಮ್ಮನ ಬಿರದಿತ್ತಿನ ಸಂಘಟಕರು ಕುಡ್ಲಡ್ ನಮ್ಮ ಕುಡ್ಲ ನಲಿಕೆ ಭಜನದ ಪಂತ 2022 ಉದಿಪನ ಸಾದಿ ತಪ್ಪುನ ಜವನ ಜವಂದಿಯರೆಗೆ ನಲಿಕೆ ಭಜನೆಡ್ದ ಸಂಸ್ಕೃತಿ ಸಂಸ್ಕಾರ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ವಜಿ ಘೋಷಣೆ ಪಾಡಂಡ ಪಕ್ಷ ಕಟ್ಟೆರೆ ಸಾಧ್ಯ ಇಜ್ಜಿ ಕಾರ್ಯಕರುಡು ಪಾಲ್ದಿತ್ತೊನ್ನಗ ಮಾನಸಿಕವಾದ ತಯಾರಂತುಕೊಡು ಒಡಿಪು ಜಿಲ್ಲಾ ಕಾಂಗ್ರೆಸ್ ಸಂಕಲ್ಪ ಶಿಬಿರಡು ಭಾಷಣಗ ಇರೋದ ತೋಜೈನ ಕಾರ್ಯಕರ್ತೆರ್ನ ಬಾಯಿ ಮುಚ್ಚೈನ ಎಂ ವೀರಪ್ಪ ಮೈಲಿ ಬಂಟ್ವಾಳ ಸರ್ಕಾರಿ ಆಸ್ಪತ್ರೆಡ್ ಸಜ್ಜದ ಹೊಸ ಐಸಿಯು ಘಟಕ ಉದಿಪನ ಸರ್ಕಾರಿ ಆಸ್ಪತ್ರೆಯನ್ನು ಗುಣಮಟ್ಟದ ಆಸ್ಪತ್ರೆ ಅದು ಬದಲಾವಣೆ ಮಲ್ಪೊಲಿ ವನ್ಪುನೇಕ್ ಒಂದು ಸಾಕ್ಷಿ ನಳಿನ್ ಕುಮಾರ್ ಕಟೀಲ್. ಇತ ವಾರ್ತೆದ ವಿವರ. ಪಠ್ಯ ಪರಿಷ್ಕರಣಾ ಸಮಿತಿದ ಗುರ್ಕಾರ್ಯರಾದಿತ್ತಿನ ರೋಹಿತ್ ಚಕ್ರತೀರ್ಥ ಮೆರೆನ ಕುಡ್ಲದ ತಮ್ಮನ ಲೀಸಗ್ ಸಮಾನ ಮನಸ್ಸದ ಸಂಘಟನೆಲು ಬೊಕ ಬಿರ್ವೆರೆ ಸಂಘಲು ಇರೋದ ತೋಜಾಯಿ ನಡೆದವರ ಸಂಘಟಕರ ಕಾರ್ಯಕ್ರಮನು ದಿತ್ ಪಾಡ್ದಿರು. ಚಿಂತನ ಗಂಗಾ ಸಂಘಟನೆದ ನಿಲೆಟ್ ಕುಡ್ಲದ ಡೊಂಗರಕೇರಿ ಕೆನರಾ ಹೈಸ್ಕೂಲ್ಡು ಶನಿವಾರ ನಡಪಡಿತ್ತಿನ ಪಠ್ಯ ಪರಿಷ್ಕರಣಾ ಸಮಿತಿದ ಗುರ್ಕಾರ್ಯರಾದಿತ್ತಿನ ರೋಹಿತ್ ಚಕ್ರತೀರ್ಥ ಮೆರೆಗ್ ಅಟ್ಟಣೆ ಮಲ್ತದಿತ್ತಿನ ತಮ್ಮನ ಕಾರ್ಯಕ್ರಮವನ್ನು ದಿತ್ತು ಪಾಡ್ದಿರು. ಕಾರ್ಯಕ್ರಮಕ್ಕೂ ಶಾಸಕರ ವೇದವ್ಯಾಸ ಕಾಮತ್ ಬೊಕ್ಕ ಕುಡ್ಲಾ ವಿಶ್ವವಿದ್ಯಾನಿಲಯದ ಒತ್ತು ಕುಲಪತಿ ಪ್ರೊಫೆಸರ್ PS ಎಡಪಡಿತಾಯರೆನ್ ಮಲ್ಲವಿನೆರಾದ ಲೆತ್ತಿತ್ತೆರು. ರೋಹಿತ್ ಚಕ್ರತೀರ್ಥ ದುಂಬಾಳ್ತದ ಪಠ್ಯ ಪುಸ್ತಕ ಪರಿಷ್ಕರಣಾ ಸಮಿತಿ ಬ್ರಹ್ಮಶ್ರೀ ನಾರಾಯಣ ಗುರುಕ್ಲನ ಪಾಠನು ಸಮಾಜ ವಿಜ್ಞಾನೊಡ್ದು ಕೈಬಿಡ್ದು ಅಪಮಾನ ಮಲ್ತದನೊಂದು ಪಂಪನ ಕಾರಣೋಡು ಕರಾವಳಿದ ಬಿರ್ವೆರೆ ಸಮುದಾಯ ಇವರೊಡಿತದ ಭಾರಿ ಪ್ರತಿಭಟನೆಗೆ ತೀರ್ಮಾನ ಮಲ್ತದಿತ್ತಂಡ. ಶುಕ್ರವಾರ ಕುಡ್ಲದ ಕಂಕನಾಡಿ ಗರೋಡಿಡ್ ಇಸೇಸ ಸಭೆಲ್ನ ನಡಪಾದ ರೋಹಿತ್ ಚಕ್ರತೀರ್ಥ ತಮ್ಮನದ ಲೇಸ್ತ ಬಗೆಟ್ ಪ್ರತಿಭಟನೆ ನಡಪಾಯರ್ಲ ನಿಗಂಟು ಮಲ್ತದಿತ್ತೆರ. ಸಮಾನ ಮನಸ್ಸದ ಸಂಘಟನೆಲು ಇಸೇಸ ಸಭೆ ನಡಪಾದ ಕಾರ್ಯಕ್ರಮಕ್ಕೂ ಪೊಗ್ಗೆರೆಲ್ಲ ತೀರ್ಮಾನ ಮಲ್ತದಿತ್ತ ಅಂಚಾದ ಶಾಂತಿ ಕಲೆಂಕುನ ಸಂದರ್ಭ ಹೆಚ್ಚಾಯಿ ನಡೆದವರ ಕಾರ್ಯಕ್ರಮನು ದೆತ್ತು ಪಾಡ್ದಿರಂದು ಕುಡ್ಲಾ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಪಂತೆರ ಕಾರ್ಯಕ್ರಮ ನಡಪುನ ಜಾಗಿಗೆ ಪುಗ್ಗುದು ಗಲಾಟೆ ಮಲ್ತದ ನಗರದ ಶಾಂತಿ ಎಡ್ಡ ವ್ಯವಸ್ಥೆನ ಹಾಳು ಮಲ್ಪನ ಮಾಹಿತಿ ತಿನ್ನಿಡ್ದವರ ನಾಗರಿಕ ತಮ್ಮನ ಕಾರ್ಯಕ್ರಮನು ಪಿರಕೊನ ತಾಂದು ಚಿಂತನ ಗಂಗಾ ಸಂಘಟನೆಯ ಪ್ರಕಟಣೆಗೊಳ್ದು ಕಾರ್ಯಕ್ರಮನು ಉಂಟಾದಂಡ. ಸಮಾಜದಾಗಲೇ ಮಕ್ಕಳಿಗೆ ದಾದ ಮಲ್ತಲ ನಡಪುಂಡು ಮಕ್ಕಳಿಗೆ ಕೇನ್ನಗಳು ಇಜ್ಜಿ ಒಂದು ಪನಪುನಂಚಿನ ಆ ಒಂದಾಗಲೇ ಬತ್ತುಪ್ಪುಂಡು ఆయన గుర్తుపాటందే మలుతుదిని లాస్ట్కి ಒಂದು దాదాండల వంచి జనకలేని సమాధానం మల్పన కూడా ఇంచిన కుతంత్రులేని మల్పోయారు నేను ಪೂರ ನಿಕ್ಲೇಕ ಮಾತಾಡಲ್ಲ ಗೊತ್ತುಂಡು ನಮ್ಮ ಪತ್ರಿಕಾ ಗೋಷ್ಠಿನ ಮಲ್ಪುವ ಐಟೆ ಸಾಕ್ಷಿ ಸಮೇತ 21 ದುಂಬುದ ಪುಸ್ತಕ 22 ಪ್ರಸತ್ತ అయిన ಪುಸ್ತಕನು ಪಕ್ಕ ಕನ್ನಡ ಮಾಧ್ಯಮದ ಪುಸ್ತಕಲು ಕನ್ನಡ ಪುಸ್ತಕನು ಪೂರ ನಮ್ಮ ತೋಚ್ಪಯ 5 ಬಕ್ಕದಾದನ್ನ ಏರ್ನಲ್ಲ ಹೇಳಿಕೆ ಬೈಚ್ ಇತ್ತೆ ದುಂಬು ಹೇಳಿಕೆ ಕೊಡ್ತೀನಂಚಿನ ನಮ್ಮ ಸಮಾಜದಗಳು ಅವು ಏರ್ಲಾದು ಪಡಿ ನಾ ಏರ್ನಲ್ಲ ಪುದರ್ ಪನ್ಪುಜಿ ಮಗುಲು ಇನ್ನು ಏರೆಲ್ಲ ದೂರುಜಿ ವಾಪ ಪಕ್ಷದಗಳೆಲ್ಲ ದೂರು ನತ್ತು ನಮ್ಮ ಒಂಜಿ ಸ್ಥಾನಕ್ಕೂ ರಾಜಕೀಯವಾಡು ವೈಕ್ಲಾದ ಪೋನಗ ನಮ್ಮ ಬಿಲ್ಲವ ಕೋಟ ಎಂಕ ಬಿಲ್ಲವ ಸಮಾಜದ ಪಂಡಿತ ನಮ್ಮ ಪೊಪ್ಪ ಕೋಟಡಿ ಎಂಕ ಕೊರಡು ಸೀಟು ಕೊರಡು ಮಂತ್ರಿ ಆವಡು ಅತ್ತು ಕುಡಂಜಿ ಆವಡುಂದು ದಾಯೇ ನಮಕ್ ನಮ್ಮ ಪೋಸ್ಟ್ ಹೋಯ್ಬೇಕ ಬಿಲ್ಲವ ಸಮಾಜದ ಒಂಜಿ ವಿಚಾರಗಳು ಬಂದಾಗ ನಂಗೆ ಪಾತ್ರೆ ಪೋಡಿಕೆ ಹಾಕೊಂಡು ದಾಯ ನಮ್ಮ ಇತ್ತಿನ ವಿಚಾರಗಳು ಸರಿಯಾದ ಸಮಾಜದ ದುಂಬುದಿ ಪೂಜ ನಿಗ್ಲೇಗ ಆಂಡ ಸರಿಯಾಪಣಂಚಿನ ಬೇಲೆ ಮಲ್ತದೋಡು ಈ ಚಿನ್ನಣ್ಣನಿಗಳು ಮಣಿಪಂದೆ ಕುಲ್ದೋಡು ದೇವರಾಜ ಅರಸನ ಪದರಡು ಪಂಡಿತ ಮಾಡು ಆ ಒಂದಿ ಜೋಕುಲಿಗ ಶಾಲೆ ಕಲ್ಪಾರೆ 2% 4% ನಂಗೆ ತಿಕ್ಕೊಂದಿತ್ತಂಡೆ ಕರಿ ನಾ 3 ವರ್ಷಕ್ಕೆ ಕೊಂದೇ ₹1 ಬೈಜಿನಕ್ಕೆ ಅಲ್ಪಸಂಖ್ಯಾತರಿಗೆ ಜೋಕುಲಿಗ ಕಲ್ಪನೆಗೆ ಉಂಡೆ ಕಾಸಿపోతుండు ఒక మాత సమాజకు పోతుండు ಹಿಂದುಳಿದ ವರ್ಗದ ಗೊಪ್ಪನು ದೇವರಾಜ ಅರಸನ ಗಮಂಡು ಇಡೀ ನಂದು ಮಾತಾಡ ಇಡೀ ಹಿಂದುಳಿದ ವರ್ಗದ ಏರಿಯಾಗೆಲ್ಲ ₹1 ಪಾಪದ ಜೋಕುಲಿಗೆ ಶಾಲಾ ಕಲ್ಪರಲ್ಲಿ ಲೋನ್ ತಿಕ್ಕೊಂದಿಚ್ಚಿ ಒರಿಜಿನ ಮಾತಾಡಕ್ಲ పోతుండు ನಮ್ಮ ಇದು ನಿಗಮ ಮಂಡಳಿಗೆ ಏನು ಬೇಕಲ್ಲ ಬೇತಕಲ್ಲ ಒಬ್ಬರು ನಿಗಮ ಮತ್ತೆ ಪದ್ರಾಡು ಸಮಾಜದ ಒಟ್ಟಿಗಿತ್ತ ನಿಗಮ ಮಂಡಳಿ ನಡು ನಮ್ಮ ಸೇರ್ಸಾದ್ರೆ ನಿಗಮ ಮಲ್ದನಂದು ಬಂಡೆ ಅವನೊಂದು ಸಮಾಜಕ್ಕೆ ಒಪ್ಪಿಗೆ ಹೆಚ್ಚಿ ಪ್ರತ್ಯೇಕ ನಿಗಮ ಮಂಡಳಿಯ ಬೋರ್ಡ್ ಕೆಂದಿನ ಅಂಚದ ಈರಟ್ಟು ವಿಚಾರನ ಬತ್ತೊಂದು ಮಲ್ಲರೀತಿಡು ದಕ್ಷಿಣ ಕನ್ನಡ ಜಿಲ್ಲೆಡು ನಮ್ಮ ವಾರೀತಿ ಮಲ್ಪುಲಿ ನೀ ಪುತ್ತೂರು ದಕ್ಕುಲ್ಲೇರು ಬಂಟ್ವಾಳ ದಕ್ಕುಲ್ಲೇರು ಬೆಳ್ತಂಗಡಿಯಲ್ಲಿ ಸಾಂಕೇತಿಕ ಅದುಲ್ಲೇರು ಮುರಡಿ ಬತ್ತಿದ್ದೆ ರಕ್ಕುಲು ಮಾತೆ ಮಾಡಿದ್ರಲ್ಲ ನಮ್ಮ
ಮಂಗಳೂರು ತಾಲೂಕದಂತೂ ದುಮ್ಮದ ಮಂಗಳೂರು ತಾಲೂಕು ಮನೆ ಇನಿ ಮಂಗಳೂರು ಮುಲ್ಕಿ ಮೂಡಬಿದ್ರೆ ಪ್ರತ್ಯೇಕ ತಾಲೂಕು ಆತಿನಿ ಮಾತ ತಾಲೂಕು ಏನಿ ಉಲ್ಲೇರೇನೆ ಅಂಚಾದ ಈ ಹೋರಾಟ ಹೆಚ್ಚನ ಮಲ್ಲರಿ ತಿರುಮಲ್ಪೊಲ್ಲಿ ಉಳ್ಳಾಲದ ಜಲಾಲ್ ಬಾಗಡ್ ಶುಕ್ರಾರ ಬಯ್ಯಗ್ ಕುಕ್ಕು ಕೈಯರೆ ಮರಯ್ಯರ್ನ ಮೊಹಮ್ಮದ್ ಇಲಿಯಾಸ್ ಪನ್ಪನ ಜವನೆ ಕರೆಂಟದ ಜಂತಿತಾಗದ ತೀರ್ನ ಬೇಜಾರ್ದ ಸಂಗತಿ ನಡೆದಂಡು ಅರಿಗೆ 21 ವರ್ಷ ಪ್ರಾಯದಿತ್ತಂಡು. ಉಳ್ಳಾಲದ ಜಲಾಲ್ ಬಾಗಡ್ ಶುಕ್ರಾರ ಬಯ್ಯಗ್ ಕುಕ್ಕು ಕೈಯರೆ ಮರಯ್ಯರ್ನ ಜವನೆ ಒರಿಯಗ್ ಕರೆಂಟದ ಜಂತಿತಾಗದ ತೀರ್ನ ಬೇಜಾರ್ದ ಸಂಗತಿ ನಡೆತಂಡು. ತೀರ್ನ ಜವನೆ 21 ವರ್ಷ ಪ್ರಾಯದ ಮೊಹಮ್ಮದ್ ಇಲಿಯಾಸ್ ಬಯ್ಯಗ್ ಇಲ್ಲ ಕೈತಲ್ದ ಬಿತ್ತಲ್ಡು ಉಪ್ಪುನ ಕುಕ್ಕುದ ಮರಕ್ಕೂ ಕುಕ್ಕು ಕೈಯರೆ ಪೋದಿತ್ತೀರ ಅಪಗ ಕರೆಂಟ್ ಕಂಬದ ಜಂತಿತಾಗದು ಒಯ್ತದಂಡು. ಮೊಹಮ್ಮದ್ ಇಲಿಯಾಸ್ ತಿರಿಯರ ಕಾರಣ ಮೆಸ್ಕಾಂ ಇಲಾಖೆಯಂದು ಊರ್ದಕ್ಲು ದೂರ್ದಿರು. ಸಾದಿ ತಪ್ಪುನ ಜವನ ಜವಂದಿಯರನ ನಲಿಕೆ ಭಜನೆಡ್ದು ಸಂಸ್ಕೃತಿ ಸಂಸ್ಕಾರ ಕಲ್ಪಾದ ಸರಿಸಾದಿಗ ಕನೋಲಿಂದ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಪಂತ್ಯರ ಕುಡ್ಲದ ಡೊಂಗರಕೇರಿ ಕೆನರಾ ಶಾಲೆದ ಸಭಾಂಗಣೋಡು ಶನಿವಾರ ನಮ್ಮ ಕುಡ್ಲದ ನಲಿಕೆ ಭಜನಾ ಪಂಥ 2022 ಉದಿಪನ ಮಲ್ತದ ಆರು ಆಶೀರ್ವಚನ ಕೊರಿಯರು. ನಮ್ಮ ಕುಡ್ಲ ಚಾನಲ್ ಸುರೂತ ಸರ್ತಿ ನೃತ್ಯ ಭಜನಾ ಪಂಥ ಅಟ್ಟಣೆ ಮಲ್ತದಿತ್ತದ ಅವೇತ ಉದಿಪನ ಲೇಸು ಶನಿವಾರ ಕುಡ್ಲದ ಡೊಂಗರಕೇರಿ ಕೆನರಾ ಪ್ರೌಢಶಾಲೆದ ಶ್ರೀ ಸುಧೀಂದ್ರ ಸಭಾಂಗಣೋಡ್ ನಡೆತಂಡ. ಉದಿಪನಗು ಬತ್ತಿನ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ ಸಾಧ್ವಿ ಶ್ರೀ ಮಾತಾನಂದ ಮೈಬೊಕ್ಕ ಬೆನ್ನೆರೆನ ನಮ್ಮ ಕುಡ್ಲದ ನಿರ್ದೇಶಕರ ಕರ್ಕೆರ ಸೋದರಿರ್ಬೊಕ್ಕ ಸಿಇಒ ಕದ್ರ ನವನೀತ ಶೆಟ್ಟಿ ಎತ್ಕೊಂಡಿರ. ಶ್ರೀ ಗುರು ದೇವಾನಂದ ಸ್ವಾಮೀಜಿ ನಮ್ಮ ಕುಡ್ಲ ನಲಿಕೆ ಭಜನದ ಪಂಥ 2022 ದೊಡ್ಡ ಪುಲ್ಪು ಪತ್ತಾದು ಉದಿಪನ ಮಲ್ತೆರ. ಸುಮಂಗಲ ವರದಾಯಕ ಸುಂದರ ಸುಮಂಗಲ ವರದಾಯಕ ವಂದನ ಕರತಾ ವಿನಾಯಕ ಗಜವದನಾ ಹೇ ಗಣಪತಿ ದೇವಾ ಗಜವದನಾ ಹೇ ಗಣಪತಿ ದೇವಾ ಭಜತಾ ನಿತ್ಯ करता तुझी सेवा. ಬಿನ್ನಿರ್ ಮಾತ ತುಡರಗೆ ಎಣ್ಣೆ ಮೈತೆರ. ಸ್ವಾಮೀಜಿ ಆಶೀರ್ವಚನ ಕುರಿತು ಭಜನೆಡ ಶಿಸ್ತು ತಾಳ್ಮೆ ಕಾತುನಿಯರೆ ನೃತ್ಯ ಭಜನೆಡವಿನ ಸಾತ್ಸಯರ ಈ ಪಂಥದಿದ್ದರ ಭಜಿಸಬೇಕು ಜಪಿಸಬೇಕು ನೆನೆಯಬೇಕು ಒಂದು ಭಜನೆ ಪನ್ಪನೆತ ಅರ್ಥ. ದಾಸರು ನಮ್ಮ ಮಾತ ಕಲ್ಮಶ ದೂರ ಮಾಡ್ತದ ಎಡ್ಡೆಂತಿನೇನು ಒರಿಪಾಯರೆ ಕೀರ್ತನೆ ಕಟ್ಟದೆರ ಸಾದಿ ತಪ್ಪನ ಯುವಜನಕ್ಲಿನ ನಲಿಕೆ ಭಜನೆಡ್ದು ಸಂಸ್ಕೃತಿ ಸಂಸ್ಕಾರ ಕಲ್ಪಾದ ಸರಿ ಸಾದಿಗ ಕನೋಲಿಂದ ಪಂಡ್ಯರ. ವಿದ್ಯಾಲಯ ಪಂಡ ದೇವಾಲಯ ಸರಸ್ವತಿ ಉಪ್ಪುನ ಕೇಂದ್ರ ಇಂಚಿನ ಕೇಂದ್ರಡು ಭಜನೆ ದಿನೇಟ್ ಅರ್ಥ ಉಂಡು ಕರ್ಕೆರ ಸೋದರರು ಹೊಸತನದ ಒಟ್ಟುಗು ಸನಾತನ ಜೋಡ್ಸಾದಿರ ಅಂತರಂಗದ ಬುಲಿಜಿಲ್ಗ ಪಂಥ ಬೋಡೊಂದು ಸ್ವಾಮೀಜಿ ಪಂಡ್ಯರ. ಭಜನೆ ಅನ್ನೋದು ನಾವು ಹೇಳೋದು ಒಂದು ಸಂಸ್ಕೃತಿ ಅಂತ, ಅದೊಂದು ಸಂಸ್ಕೃತಿ. ಆ ಭಜನೆಯನ್ನು ಮಾಡುವಂಥ ಮನೆಯಲ್ಲಿ ಶಾಂತಿ ನೆಮ್ಮದಿ ಇರುತ್ತದೆ, ಅಲ್ಲಿ ದ್ವೇಷ ಭಾವಗಳಿಲ್ಲ, ರಾಗದ್ವೇಷಗಳಿಲ್ಲ. ಆ ಮನೆ ಒಂದಷ್ಟು ದೇವಾಲಯವಾಗಿ ಉಳಿದುಕೊಳ್ತದೆ. ಆದ್ದರಿಂದ ಭಜನೆ ಮನೆ ಮನೆಯಲ್ಲಿ ಮನದಲ್ಲಿ ಆಗಬೇಕು. ಈ ಒಂದು ಮೂಲಕವಾಗಿ ದೃಶ್ಯ ಮಾಧ್ಯಮದ ಮೂಲಕವಾಗಿ ಒಂದಷ್ಟು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಆಯ್ದುಕೊಂಡಿದ್ದಾರೆ. ನಾನು ಇದನ್ನು ಮೆಚ್ಚಿದ್ದೇನೆ. ಏಕೆಂತಂದರೆ ಇದು ಜನಪ್ರಿಯ ಆಗ್ತದೆ, ಇದೇನು ಸಂಶಯವಿಲ್ಲ. ಇದೀಗೇನು ಒಂದು ಅಷ್ಟು ಅಂತ ಕೇಳಿದ್ರೆ ಮುಂದುವರಿಸಿ ಅಂತ ಯಾರಾದರೂ ಹೇಳ್ಬೋದು. ದಯಕರ್ಕೆ ರೀತೆಟ್ಟು ಅಂತ ನೆನ ಮುಂದುವರಿಪೊಳ್ಳೆ ತಾವು ಕಂಟಿನ್ಯೂ ಆವಡೊಂದು ಪಣ್ಪಣಕ್ಕಲು ಉಪ್ಪೇರು. ಇದು ಒಳ್ಳೆ ಒಂದು ಕಾರ್ಯಕ್ರಮ, ಇದಕ್ಕೆ ಖಂಡಿತವಾಗಲೂ ಒಂದು ಬೇಡಿಕೆ ಇರ್ತದೆ. ರಾಜ್ಯದ ದುಮ್ಮದ ಮಂತ್ರಿ ಕೃಷ್ಣ ಜೆ ಪಾಲಿಮಾರ್ ಪಾತಿರ್ದು ಜಿಲ್ಲೆದ ಇಡೀ ದೇಶದ ಸಂಸ್ಕೃತಿನ ಒರಿಪುನ ಕಾರ್ಯನು ನಮ್ಮ ಕುಡ್ಲ ಮಲ್ತೊಂದುಂಡು ಭಜನೆಡ್ದು ಮಾತ ಸಂಪಲಿಪೊಲಿ ಸಂಸ್ಕೃತಿ ಅಲಿಪುನ ಕಾಲ ಬನ್ನಗ ನಮ್ಮ ಕುಡ್ಲ ಇಂಚಿನ ಕಾರ್ಯಕ್ರಮದ ಇದು ಜನಜಾಗೃತಿ ಮೂಡ ಒಂದುಂಡು ಪಂಡಿರ.
ನಮ್ಮ ಕುಡ್ಲ ಬಳಗ ಸ್ವಾಮೀಜಿಯವರು ಹೇಳಿದಾಗೆ ಏನೋ ವಿಶೇಷವಾಗಿ ಇರ್ತದೆ ಅವರ ಕಾರ್ಯಕ್ರಮ ಅಂತ. ಹಾಗೆ ಎಲ್ಲ ಕಾರ್ಯಕ್ರಮಗಳು ನಮ್ಮ ದೇಶದ ಸಂಸ್ಕೃತಿ ಮತ್ತು ನಮ್ಮ ಜಿಲ್ಲೆಯ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗುವಂಥ ಮಾಡುವಂಥ ಒಂದು ಕಾರ್ಯಕ್ರಮವನ್ನೇ ಹಮ್ಮಿಕೊಳ್ತದೆ. ಈ ನಮ್ಮ ಕುಡ್ಲ ಹಿಂದಿನ ಭಾಳ ವರ್ಷಗಳಿಂದ ಈ ಗೂಡುದೀಪ ಸ್ಪರ್ಧೆ ಇರಲಿ, ಈ ಭಜನಾ ಕಾರ್ಯಕ್ರಮದಂಥ ದೇವರನ್ನು ಪ್ರಾರ್ಥಿಸುವ, ಪೂಜಿಸುವ, ವಂದಿಸುವ ಕಾರ್ಯಕ್ರಮಗಳನ್ನು ಇರಲಿ, ಎಲ್ಲ ಕಾರ್ಯಕ್ರಮಗಳನ್ನು ಹೊಂದಿ ಇವತ್ತು ಇಡೀ ಬಹುಶಃ ವೀಕ್ಷಕರ ಜಿಲ್ಲೆಯಾದ್ಯಂತ ಅಲ್ಲ, ಇವತ್ತು ದೇಶಾದ್ಯಂತ ಈ ವೀಕ್ಷಣೆ ಮಾಡುವಂಥ ಎಲ್ಲ ಜನರಿಗೆ ಒಂದು ಒಳ್ಳೆ ಸಂಸ್ಕಾರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡುವಂಥದ್ದು ಬಹಳ ವಿಶೇಷವಾದಂಥ ಕಾರ್ಯಕ್ರಮ. ಶಾಸಕರು ವೇದವ್ಯಾಸ ಕಾಮತ್ ಪಾತಿಡ್ದು ಗೂಡುದೀಪ ಪಂತೊಡ್ದು ಬತ್ತಿನ ಗಣಪತಿ ಪರ್ಬ ನವರಾತ್ರಿ ದೀಪಾವಳಿದ ಕಾರ್ಯಕ್ರಮಲೇನ ಕೊರೋನಾದ ಪುರ್ತುಡು ಗೆಲ್ಮೆಟ್ ನಡಪಾದು ಓದಗಾದಿರ ಭಗವಂತನ ಇಸೇಸ ಕೃಪಾ ಕಟಾಕ್ಷ ತಿಕ್ಕುನಿ ಒಯ್ಟು ಪಂಡ ಭಜನೆಡ್ದು ಆರ್ಪಂಡೆರ. ಭಾಗವಹಿಸುವಂಥದ್ದೇ ಒಂದು ಬಹಳ ದೊಡ್ಡ ಪ್ರಕ್ರಿಯೆ. ಈಗ ಹೊರಗಡೆ ನೋಡಿದಾಗ ಅವರ ವೇಷಭೂಷಣಗಳನ್ನು ನೋಡಿದಾಗ ಅವರು ಯಾವ ಮಟ್ಟದಲ್ಲಿ ತಯಾರಾಗಿ ಬಂದಿದ್ದಾರೆ ಅಂತ ಹೇಳೋದು ಗೊತ್ತಾಗ್ತದೆ, ಅವರ ಪರಿಶ್ರಮ ಎಷ್ಟಿದೆ ಅಂತ ಹೇಳೋದು ಗೊತ್ತಾಗ್ತದೆ. ಹಾಗಿರುವಾಗ ಒಂದು ಒಳ್ಳೆಯ ಭಾವನದಲ್ಲಿ ಈ ಸ್ಪರ್ಧೆಯಲ್ಲಿ ಭಾಗವಹಿಸಬೇಕು, ಒಂದು ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥ ಭಾವನೆಯೊಂದಿಗೆ ಬಂದಿದ್ದಾರೆ. ಆದರೆ ಎಲ್ಲರಿಗಂತೂ ಬಹುಮಾನ ಸಿಗಲ್ಲ. ಇವತ್ತು ಯಾರಿಗೆ ಆ ಭಗವಂತನ ಹೆಚ್ಚಿನ ಅನುಗ್ರಹ ಇರ್ತದೋ ಅವರಿಗೆ ಅವರ ಒಳ್ಳೆಯ ಸೇವೆ ಇಲ್ಲಿ ಪ್ರಕಟ ಆಗ್ತದೆ. ಅದರ ಮುಖಾಂತರ ಅವರಿಗೊಂದು ಬಹುಮಾನ ಸಿಗ್ತದೆ. ಆದರೆ ಜಯಲಕ್ಷ್ಮಿ ಉದ್ಯಾವರದವರು ಎಲ್ಲರಿಗೂ ವೋಚರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಎಲ್ರಿಗೂ ಒಂದು ರೀತಿಯ ಸಮಾಧಾನ ಮಾಡುವಂಥ ರೀತಿಯ ಕೆಲಸ ಕಾರ್ಯಗಳು ಆಗಿದೆ. ಹಾಗಾಗಿ 100ಕ್ಕೆ 100 ಕರ್ಕೇರ ಸಹೋದರರ ಅವರ ಯಶಸ್ವಿಯಾದ ಈ ಕಾರ್ಯಕ್ರಮ, ಅವರ ಇಡೀ ಸೆಟಪ್ ಇಲ್ಲಿ ಬಂದು ಈ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿ ಭಾಳ ಯಶಸ್ಸಿನಿಂದ ಕೂಡಿದೆ. ನಿಜಕ್ಕೂ ನನಗೆ ಕೂಡ ಭಾಗ್ಯ. ನವನೀತಣ್ಣ, ಈ ಸಂದರ್ಭದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ತಾವು ಮಾಡಿಕೊಟ್ಟಿದ್ದೀರಿ. ನಿಜಕ್ಕೂ ನನಗೆ ಭಾಗ್ಯ ಅಂತ ಹೇಳುವಂಥದ್ದು. ನ್ಯೂ ರವಿ ಇಂಡಸ್ಟ್ರೀಸ್ ಕಾಸ್ಟಿಡ್ದ ಜಿತೇಶ್ ಉಚ್ಚಿಲ, ಭಾರತ್ ಹಿ ಬಿಲ್ಡರ್ಸ್ ಕಾವೂರದ ಲೋಕನಾಥ್ ಅಭಿಶೆಟ್ಟಿ, ಎಸ್ಎಲ್ ಶೆಟ್ ಡೈಮಂಡ್ ಹೌಸ್ ಕುಡ್ಲದ ಪ್ರಶಾಂತ ಶೇಟ್, ದೇವದಾಸ್ ಗಣಪತಿ ಪೈ ಎಂಟರ್ಪ್ರೈಸಸ್ದ ಬಿ ಮಹೇಶ್ ಪೈ, ನಿತ್ಯ ಫುಡ್ ಪ್ರಾಡಕ್ಟ್ಸ್ ಪುತ್ತೂರದ ರಾಧಾಕೃಷ್ಣ, ಕಾಸ್ಟಿಟ್ ವೆಂಕಟರಮಣ ದೇವಸ್ಥಾನದ ಟ್ರಸ್ಟಿ ಜಗನ್ನಾಥ ಕಾಮತ್, ಅರೆಕೆರೆಬೈಲ್ ಅಂಬಾ ಮಹೇಶ್ವರಿ ಭಜನಾ ಮಂದಿರದ ಗುರ್ಕಾರಿ ರೇ ಸೀತಾರಾಮ, ಚಾರ್ಟೆಡ್ ಅಕೌಂಟೆಂಟ್ ಎಸ್ ನಾಯಕ್, ನೃತ್ಯ ಭಜನೆಯನ್ನು ಸುಧಾರ್ಥ ಕುರ್ಪನ ವಿಠಲ ನಾಯಕ್ ಕಲ್ಲಡ್ಕ, ಜಯಲಕ್ಷ್ಮಿ ಸಿಲ್ಕ್ಸ್ ಉದ್ಯಾವರ ರವೀಂದ್ರ ಹೆಗ್ಡೆ ಬೊಕ್ಕ ಅಪರ್ಣ ಹೆಗ್ಡೆ ಬಿನ್ನರಾದ ಪಾಲ್ದೊಂಡೆರ. ನಮ್ಮ ಕುಟ್ಲ ಚಾನೆಲ್ ನಿರ್ದೇಶಕರಾಯನ ಹರೀಶ್ ಬಿ ಕರ್ಕೆರ, ಮೋಹನ ಬಿ ಕರ್ಕೆರ, ಲೀಲಾಕ್ಷ ಬಿ ಕರ್ಕೆರ, ಸೌಮ್ಯ ಎಲ್ ಬಿ ಕರ್ಕೆರ ಒಟ್ಟುಗಿತ್ತೆರ. ಇಚ್ಛಾಶಕ್ತಿ ಉಪ್ಪನಗ ಸರಕಾರಿ ಆಸ್ಪತ್ರೆಯನ್ನು ವಾರೀತಿಡು ಗುಣಮಟ್ಟದ ಆಸ್ಪತ್ರೆಯಾದ ಬದಲಾವಣೆ ಮಲ್ಪುಲಿ ಪನ್ಪನೇಕ್ ಬಂಟ್ವಾಳದ ಸರಕಾರಿ ಆಸ್ಪತ್ರೆ ಸಾಕ್ಷಿಯಿಂದ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಪಂತೆರ. ಬಂಟ್ವಾಳ ಸರಕಾರಿ ಆಸ್ಪತ್ರೆಯ ಹೊಸ ಐಸಿಯು ಘಟಕ ಉದಿಪನ ಮಲ್ತದ 6 ಪಾತಿರಿಯರು. ಬಂಟ್ವಾಳ ಸರಕಾರಿ ಆಸ್ಪತ್ರೆಡ್ 1,57,00,000 ರೂಪಾಯಿ ಖರ್ಚಿಡು ಹೊಸ ಐಸಿಯು ಘಟಕ ಕಟ್ಟದಿತ್ತಿದಾವೇನು ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ಲೋಕಾರ್ಪಣೆ ಮಲ್ತಿರ. ಈ ಪೊರ್ತುಡು ನಳಿನ್ ಕುಮಾರ್ ಪಾತಿರ್ದು ಖಾಸಗಿ ಆಸ್ಪತ್ರೆಗೆ ಪಂತ ಕುರ್ಪನ ರೀತಿಡು ಬಂಟ್ವಾಳ ಸರಕಾರಿ ಆಸ್ಪತ್ರೆದ ಏಳಿಗೆಗೂ ಪುಣೆಯಿನ ಬಂಟ್ವಾಳ ಶಾಸಕರಿಗೆ ಮೆಚ್ಚುಗೆ ತೆರಿಪಾವೆಂದು ಪಂಡ್ಯರ. ಬಂಟ್ವಾಳ ಸುತ್ತಲ್ದ ಗ್ರಾಮೀಣ ಜನಗಳಿಗೆ ಅನುಕೂಲ ಆಪುನಂಚ ಆಸ್ಪತ್ರೆನ ಮಿತ್ತ ಮಟ್ಟುಗೆ ರವನ ಕೆಲಸ ಮಾಡ್ತದಂಡ ಇಚ್ಛಾಶಕ್ತಿ ಉಪ್ಪನಗ ಸರಕಾರಿ ಆಸ್ಪತ್ರೆಯನ್ನು ವಾರೀತಿಡು ಗುಣಮಟ್ಟದ ಆಸ್ಪತ್ರೆ ಆದ ಬದಲಾವಣೆ ಮಲ್ಪುಲಿ ಪನ್ಪನೇಕ್ ಬಂಟ್ವಾಳದ ಈ ಸರಕಾರಿ ಆಸ್ಪತ್ರೆ ಸಾಕ್ಷಿಯಾತನಂದ ಕಟೀಲ್ ಪಂಡ್ಯರ. ವೈದ್ಯಕೀಯ ಸೌಲಭ್ಯಗಳು ಎಲ್ಲ ರೀತಿಯಲ್ಲೂ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಹೆಚ್ಚೆಚ್ಚು ಪರಿಶ್ರಮಗಳನ್ನು ಹಾಕಿ ಇವತ್ತು ಐಸಿಯು ಬೆಡ್ಗಳ ಸುಮಾರು 12 ಬೆಡ್ಗಳ ಜೋಡಣೆಯ ಕೆಲಸವನ್ನು ಮಾಡಿದ್ದಾರೆ. ಸುಮಾರು ಇನ್ನೂ ಒಂದು 10 ಬೆಡ್ಗಳನ್ನು ರಾಜೇಶ್ ನಾಯ್ಕರೇ ಖಾಸಗಿಯಾಗಿ ಅವರು ಕೊಡ್ತಾರೆ ಅಂತ ಹೇಳಿ ಎಲ್ಲ ಪ್ರಯತ್ನಗಳು ಆಗ್ತಾ ಇದ್ದಾವೆ. ಇವತ್ತು ವಿಶೇಷವಾಗಿ 22 ಬೆಡ್ಡಿನ ಐಸಿಯು, 5 ಟನ್ನಿನ 3 AC, 3 ಟನ್ನಿನ 5 AC, 2 ಟನ್ನ 2 AC ಹಾಕೊಡೋದಂತ ಅದರ ಅಪ್ಗ್ರೇಡ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು, 50 ಬೆಡ್ಡನ್ನು ಜೋಡಿಸ್ತಕ್ಕಂಥ ಕೆಲಸ ಕಾರ್ಯಗಳು, ಹೀಗೆ 10 ಕಾರ್ಯಕ್ರಮಗಳನ್ನು ಇವತ್ತು ಜೋಡಿಸುವಂಥ ಕೆಲಸ ಕಾರ್ಯಗಳಾಗಿದೆ. ನನಗನ್ನಿಸಿದಕ್ಕೆ ಒಳಗೆ ಬಂದಾಗ ಇದರ ಶುಚಿತ್ವ ನೋಡಿದಾಗ ಒಂದು ಕಾಲಘಟ್ಟಗಳಿತ್ತು ಸರ್ಕಾರಿ ಆಸ್ಪತ್ರೆ ಅಂದರೆ ಜನ ದೂರ ಹೋಗ್ತಿದ್ರು.
ಇವತ್ತು ಖಾಸಗಿ ಆಸ್ಪತ್ರೆಯನ್ನು ಬಿಟ್ಟು ಸರ್ಕಾರಿ ಆಸ್ಪತ್ರೆಗೆ ಬರುವಂಥ ಬಹಳ ಚೆನ್ನಾಗಿರ್ತಕ್ಕಂಥ ಆಸ್ಪತ್ರೆ ಇವತ್ತು ಬಂಟ್ವಾಳದ ಆಸ್ಪತ್ರೆಯಾಗಿ ಪರಿವರ್ತನೆ ಆಗಿದೆ. ಶಾಸಕರ ರಾಜೇಶ್ ನಾಯ್ಕ್ ಉಳಿಪಾಡಿ, ಕಿಯೋನಿಕ್ಸ್ ಗುರ್ಕಾರ್ಯರ ಹರಿಕೃಷ್ಣ ಬಂಟ್ವಾಳ, ನೀರು ಒದಗಾವನ ಬೊಕ ಒಳಚರಂಡಿ ಮಂಡಳಿ ನಿರ್ದೇಶಕಿ ಸುಲೋಚನಾ ಜಿಕೆ ಭಟ್, ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರ್ಕಾರ್ಯರ ದೇವದಾಸ ಶೆಟ್ಟಿ, ಜಿಲ್ಲಾ ಪಂಚಾಯತ್ ದುಂಬುದ ಸದಸ್ಯರು ತುಂಗಪ್ಪ ಬಂಗೇರ, ತಹಸೀಲ್ದಾರ್ ಸ್ಮಿತಾರಾಮು, ಬಂಟ್ವಾಳ ತಾಲೂಕು ಸರಕಾರಿ ಆಸ್ಪತ್ರೆದ ವೈದ್ಯಾಧಿಕಾರಿ ಪುಷ್ಪಲತಾ, ಟಿಎಚ್ಒ ಡಾಕ್ಟರ್ ಸುದರ್ಶನ ಪಾಲ್ಗೊಂಡಿರು. ಒಡಿಪು ಜಿಲ್ಲಾ ಕಾಂಗ್ರೆಸ್ ತನಿಲೆಟ್ ನಡತಿನ ಕಾಂಗ್ರೆಸ್ ಸಂಕಲ್ಪ ಶಿಬಿರಡು ಉದೀಪನ ಭಾಷಣ ಮಲ್ತೊಂದಿತ್ತಿನ ರಾಜ್ಯದ ದುಂಬುದ ಮಂತ್ರಿ ಎಂ ವೀರಪ್ಪ ಮೊಯ್ಲಿ ಭಾಷಣಗೂ ಕಾರ್ಯಕರ್ತರೆ ಅಡ್ಡಿಮಂತಿನ ಸಂಗತಿ ನಡೆತದಂಡು ಐಕೆ ಎದುರುತ್ತರ ಕುಡ್ದು ಮೊಯ್ಲಿಯರ ಅಕ್ಲಿನ ಬಾಯಿ ಮುಚ್ಚಾದಿರು. ಒಡಿಪು ಜಿಲ್ಲಾ ಕಾಂಗ್ರೆಸ್ ತನಿಲೆಟ್ ನಡತಿನ ಕಾಂಗ್ರೆಸ್ ಸಂಕಲ್ಪ ಶಿಬಿರಡು ಉದೀಪನ ಭಾಷಣ ಮಲ್ತೊಂದಿತ್ತಿನ ರಾಜ್ಯದ ದುಂಬುದ ಮಂತ್ರಿ ಎಂ ವೀರಪ್ಪ ಮೊಯ್ಲಿ ಭಾಷಣಗೂ ಕಾರ್ಯಕರ್ತರೆ ಅಡ್ಡಿಮಲ್ತಿನ ಸಂಗತಿ ನಡೆತಂಡು ಆರು ಭಾಷಣಡು ರಡ್ಡು ಜಿಲ್ಲೆಲಿನ ಸಾಧನೆ ಬಗೆಟ್ಟು ಇವರ ಕುರಂದುಪ್ಪನಗ ಕುಂದಾಪುರ ಭಾಗದ ಕಾರ್ಯಕರ್ತೆ ಲಕ್ಕದೊಂದುದು ಪರಕತೆಯಾವು ನನ್ನ ಮಿತ್ತ ದಾನ ಮಲ್ಪೊಡು ಪನ್ಲೆ ಪಕ್ಷ ಸಂಘಟನೆಗೆ ಪೊಸತದಾಲ ಪನ್ಲೆಂದು ಸಂಗತಿ ಒಯ್ತು ಪಾಡಿಯರ ಕಾರ್ಯಕರ್ತರು ಒರಡ್ದೊರನೆ ಇರೋದ ಬತ್ತಿನಿಡ್ದವರ ಮೊಯ್ಲಿಯರಿಗೆ ಸೋಜಿಗಾಂಡ್ ಬೊಕ್ಕ ಸುಧಾರ್ದ ನಿಕ್ಲೆಡ ದಾಲ ಪೊಸತೆತ್ತನ ನಿಕ್ಲೆ ಪನ್ಲೆ ನಿಕ್ಲಿನ ಸಮಸ್ಯೆ ದಾನೆ ಪನ್ಲೆ ನಿಕ್ಲಿಗೆ ಎನ್ನ ಪಾತ್ರ ಬುಡ್ಚೆಂಡ ಉಂತವೆ ಎಂಕ್ ಭಾಷಣ ಮಲ್ಪುನ ಚಟ ಇಜ್ಜಿ ಕೆಲವು ವರ್ಗದಕ್ಲಿಗೆ ಎನ್ನ ಪಾತ್ರಕ್ಕೆ ನೇರ ಕಷ್ಟ ಹಾಕೊಂಡು ಕಷ್ಟ ಆಂಡಲ ನಮ ಪಕ್ಷ ಕಟ್ಟುಡು ಬಜ್ಜಿ ಘೋಷಣೆ ಪಾಂಡ ಪಕ್ಷ ಕಟ್ಟಿರ ಸಾಧ್ಯ ಇಜ್ಜಿ ಕಾರ್ಯಕರ್ತೆರ ಈ ಮಾತ ವಿಚಾರ ತಿರಿಯೋನುಡು ಪಾಲ್ದೆ ತೊನ್ನಗ ಮಾನಸಿಕವಾದ್ಲ ತಯಾರಾದುಪ್ಪುಡೊಂದು ಅಕ್ಲಿಗೆ ತಾವು ನಂಚ ವೀರಪ್ಪ ಮೊಯ್ಲಿ ಪಂಡೆರ. ಬೇಡ ಅಂದ್ರೆ ಇಲ್ಲೇ ನಿಲ್ಲಿಸ್ಬಿಡ್ತೀನಿ, ನನಗೇನು ಭಾಷಣ ಮಾಡಬೇಕು ಚಟ ಇಲ್ಲ. ಆದರೆ ವರ್ಕ್ಶಾಪ್ನಲ್ಲಿ ಇದು ಅಗತ್ಯ, ಇದನ್ನು ನೀವು ತಿಳ್ಕೊಳ್ಬೇಕು, ಅದನ್ನು ಜನರಿಗೆ ಹೇಳಬೇಕಾಗ್ತದೆ. ಅದಕ್ಕೆ ಮಾನಸಿಕವಾದಂಥ ಸಿದ್ಧತೆ ಬೇಕು. ನೀವು ಭಾಳ ಕಷ್ಟ ಆಗ್ತದೆ ಕೇಳಲಿಕ್ಕೆ, ಗೊತ್ತು ನನಗೆ. ಕೆಲವು ವರ್ಗದವರಿಗೆ ನಾವು ಹೇಳೋದು ಕೇಳಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಕಪ್ಪೂರವರು ಕುಡ್ಲಬುಕ್ಕ ಕುಂದಾಪುರಡು ಶಾಖೆ ಒಪ್ಪುನ ಒಡಿಪುದ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ ಸಂಸ್ಥೆ ವೈದ್ಯಕೀಯ ಸಾಧನೆಯನ್ನು ಮಾರನೇತ ಒಟ್ಟುಗು ಬಾಡಿಗೆಗೂ ಕೊಡ್ದು ನನಲಾತ್ ಸಾಯ ಒದಗಾಯರ ದುಂಬು ಬೈದಂಡು. ವೈದ್ಯಕೀಯ ಸಾಧನೆಗೆ ಪುದರ್ಪೊಯಿ ಸಂಸ್ಥೆ ಒಡಿಪುದ ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಕುಡ್ಲ ಕುಂದಾಪುರಗೂ ಶಾಖೆ ಸ್ಥರಮಲ್ತೊಂದುಂಡು. ಇತ ಸಂಸ್ಥೆದು ಮಾರನ ಬುಕ್ಕ ಬಾಡಿಗೆಗೆ ವೈದ್ಯಕೀಯ ಸಾಧನೆಯನ್ನು ಕೊಡ್ದು ನನಲಾತ್ ಸಾಯ ಒದಗಾಯರ ದುಂಬು ಬೈದಂಡು. ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ನಿಲೆಟ್ ಹಾಸ್ಪಿಟಲ್ ಕಾಟ್, ವೀಲ್ ಚೇರ್, ಆಕ್ಸಿಜನ್ ಕಾನ್ಸಂಟ್ರೇಟರ್, ಬಿಪಾಶ್ ಮಿಷಿನ್, ಸಕ್ಸನ್ ಮಿಷಿನ್, ಏರ್ಬೆಡ್, ಪೇಷಂಟ್ ಟ್ರಾಲಿ, ಪೇಷಂಟ್ ಶಿಫ್ಟಿಂಗ್ ಚೇರ್ ಬೊಕ್ಕ ಬೇತೆ ವೈದ್ಯಕೀಯ ಸಾಧನೆಯನ್ನು ಮಾರುಂಡು ಬೊಕ್ಕ ಬಾಡಿಗೆ ಕೊರೊಂದುಂಡೊಂದು ಸಂಸ್ಥೆದ ಪ್ರಕಟಣೆ ತಿರಿಪಾದಂಡು. ಉಮೇದು ಇತ್ತಿನಕ್ಲು ಗಿರಿಜಾ ಹೆಲ್ತ್ ಕೇರ್ ಅಂಡ್ ಸರ್ಜಿಕಲ್ಸ್ ಒಡಿಪು ಶಾಖೆ ಕುಡ್ಲದ ಶೇಡಿಗುಡ್ಡೆ ಶಾಖೆ ಬೊಕ್ಕ ಕುಂದಾಪುರದ ಶಾಖೆಯನ್ನು ಸಂಪರ್ಕ ಮಲ್ಪಲೆಂದು ಸಂಸ್ಥೆ ತಿರಿಪಾದಂಡು. 7ನೇ ಕ್ಲಾಸ್ ಪಾಠ ಬುಕ್ ಕುಡ್ದು ಕೈಯಾರ ಕಿಂಜಣ್ಣ ರೈಕ್ಲನ ಪುದರ್ ಕೈಬುಡ್ನವು ಬಂಟ ಸಮುದಾಯಕ್ಕೆ ಮಲ್ತಿನ ಅನ್ಯಾಯ ಕ್ಷಮೆ ದಾಂತಿ ಅಪರಾಧಗೂ ಬಿಜೆಪಿ ಕ್ಷಮೆಕೇನುಡೊಂದು ಯುವ ಕಾಂಗ್ರೆಸ್ ನಾಯಕರು ಮಿಥುನ್ ರೈ ಕುಡ್ಲಡು ಒತ್ತಾಯ ಮಲ್ದಿರು. ಕುಡ್ಲದ ಕಾಂಗ್ರೆಸ್ ಭವನಡು ಯುವ ಕಾಂಗ್ರೆಸ್ ನಾಯಕರು ಮಿಥುನ್ ರೈ ಸುದ್ದಿ ಕುಟ್ಟೋಡು ಪಾತ್ರೆಡ್ದು 7ನೇ ಕ್ಲಾಸ್ ಪಾಠ ಬುಕ್ ಕುಡ್ದು ಕೈಯಾರ ಕಿಂಜಣ್ಣ ರೈಕ್ಲನ ಪುದರ್ ಕೈಬುಡ್ನವು ಬಂಟ ಸಮುದಾಯಕ್ಕೆ ಮಲ್ತಿನ ಅನ್ಯಾಯ ಬಿಜೆಪಿ ತುಳುನಾಡ ಜನಕಲ ಮನಸ್ಸಿಗೆ ಬೇಜಾರುಂಡು ಮಲ್ತದ ಕ್ಷಮೆದಾಂತಿನ ಅಪರಾಧ ಮಲ್ತದಂಡ ಎಂದೇಕ್ ಬಿಜೆಪಿ ಕ್ಷಮೆಕೇನುಡೊಂದು ಒತ್ತಾಯ ಮಲ್ತೇರ. ಗಣರಾಜ್ಯೋತ್ಸವ ಪೀರಿಯಡ್ಗೆ ನಾರಾಯಣ ಗುರುಕ್ಲನ ಸ್ತಬ್ಧ ಚಿತ್ರ ಬುಡ್ಚಿ ಪಂಡದ ಗುರುಕ್ಲಿಗ್ ಅಪಮಾನ ಮಲ್ತೇರ. ನಷ್ಟೊಡಿತ್ತಿನ ಬ್ಯಾಂಕ್ ಆಫ್ ಬರೋಡದ ಒಟ್ಟುಗು ತುಳುನಾಡದ ವಿಜಯ ಬ್ಯಾಂಕ್ ಸೇರ್ಸಾದ ತುಳುನಾಡಿಗೆ ಅನ್ಯಾಯ ಬಗೆಯರು ಪಾಠಬೂಕುಡು ಬ್ರಹ್ಮಶ್ರೀ ನಾರಾಯಣ ಗುರುಕ್ಲಿಗೆ ಅಪಮಾನ ಮಲ್ತದೆ ಇತ್ತ ಕರ್ನಾಟಕ ಏಕೀಕರಣ ಚಳವಳಿಡು ಕೈಯಾರ ಕಿಂಜಣ್ಣ ರೇಕ್ಲನ ಪುದರ್ ದಿತ್ತದ ಮಂಜೇಶ್ವರ ಗೋವಿಂದ ಪೇಕ್ಲನ ಪುದರ್ ಸೇರ್ಸಾದ ಇತಿಹಾಸನು ದೆಂಗಾವನ ಕೆಲಸನು ಬಿಜೆಪಿ ಮಲ್ತೊಂದುಂಡು. 1950 ಆಜಿಡ್ದು 2017 ಆಗಸ್ಟ್ ಮುಟ ಕರ್ನಾಟಕ ಏಕೀಕರಣಗಾದ ಕಿಂಜಣ್ಣ ರೈ ಹೋರಾಟ ಮಲ್ತಿನೇನು ಎಂಗುಲ್ತುತ್ತ ಇತ್ತ ಪಾಠ ಬುಕ್ಕುಡ್ದಾರೆನ ಪುದರ್ ದೈದಂಡು ಶನಿವಾರ ಕುಡ್ಲಗ್ ರೋಹಿತ್ ಚಕ್ರತೀರ್ಥ ಮೇರೆನ ತಮ್ಮನ ಗೊಲ್ಲಿಪುಡಾದಿರು ಅಪಗ ಪ್ರಜ್ಞಾವಂತ ನಾಗರಿಕರು ಸರಿಯಾಯಿನ ತಮ್ಮನ ಮಲ್ತದು ಕಡಪುಡುದುವೆರಂದು ಮಿಥುನ್ ರೈ ಪಂಡಿರ.
ಇದಕ್ಕೆ ಕ್ಷಮೆಯಾಚರಣೆಯನ್ನು ಮಾಡಬೇಕು. ಪಠ್ಯ ಪುಸ್ತಕದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ, ಅದೇ ರೀತಿಯಲ್ಲಿ ಕಯ್ಯಾರ್ ಕಿಂಜನ್ರಯವರ ಏನು ಚಳವಳಿಯ ವಿಚಾರ ಮುಂಚೆ ಇತ್ತ ಅದನ್ನು ಮಗದೊಮ್ಮೆ ತಿದ್ದುಪಡಿ ಮಾಡಿ ಸರಿಪಡಿಸಬೇಕೆಂಬ ಆಗ್ರಹವನ್ನು ಮಾಡ್ತಿದ್ದೇವೆ. ಇದು ಸಮಸ್ತ ತುಳುನಾಡಿನ ಜನರಿಗೆ ಆದಂಥ ಒಂದು ಅನ್ಯಾಯ, ಇದು ಸಮಸ್ತ ತುಳುವರಿಗೆ ಆದಂಥ ಒಂದು ನೋವು, ಬಂಟ ಸಮುದಾಯಕ್ಕೆ ಮಾಡಿದಂಥ ಒಂದು ಅನ್ಯಾಯ. ಇದರ ವಿರುದ್ಧ ಖಂಡಿತವಾಗಿಯೂ ಕೂಡ ನಾವೆಲ್ಲರೂ ಹೋರಾಟವನ್ನು ಮಾಡ್ತೇವೆ. ಈ ರೋಹಿತ್ ಚಕ್ರತೀರ್ಥರವರಿಗೆ ನಿನ್ನೆ ಇವತ್ತೇನು ಸನ್ಮಾನವನ್ನು ಮಾಡಲಿಕ್ಕೆ BJP ಪಕ್ಷದ ಸೋಕಾಲ್ಡ್ ಸೇವಾಂಜಲಿ ಟ್ರಸ್ಟ್ ಏನು ಎಜೆಂಡಾವನ್ನು ಮಾಡಿತ್ತಾ ಅವರು ಸನ್ಮಾನಕ್ಕೆ ಕರಿಬೇಕಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರಜ್ಞಾವಂತ ನಾಗರಿಕರು ರೋಹಿತ್ ಚಕ್ರತೀರ್ಥಕ್ಕೆ ಸರಿಯಾದ ಸನ್ಮಾನವನ್ನು ಮಾಡಿ ಕಳಿಸ್ತಾ ಇರುವಂಥ ಸಂದರ್ಭ ಸೃಷ್ಟಿಯಾಗ್ತಿತ್ತು. ಬಹುಶಃ ಇವತ್ತು ಜನರ ಭಾವನೆ ಜೊತೆಗೆ ಚೆಲ್ಲಾಟ ಮಾಡುವಂಥ ಇಂಥ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪಕ್ಷ ಧ್ವನಿಯನ್ನು ಏರಿಸ್ತಾ ಇದೆ. ಕಾಂಗ್ರೆಸ್ ಪಕ್ಷ ಈ ಹೋರಾಟದಿಂದ ಹಿಂದೆ ಜರಿಯಲ್ಲ. 100ಕ್ಕೆ 100 ಈ ಎರಡು ಬ್ರಹ್ಮಶ್ರೀ ನಾರಾಯಣ ಗುರುಗಳ ಹಾಗೂ ಕಯ್ಯಾರ್ ಕಿಂಜನ್ರಯವರ ಏನು ಅವರ ಈ ವಿಚಾರವನ್ನು ಹತ್ತಿಸಿಗುವಂಥ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಅದನ್ನು ಆದಷ್ಟು ಬೇಗ ಸರಿಪಡಿಸಬೇಕೆಂಬ ಮಾತನ್ನು ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೀನಿ. ಇದೆಲ್ಲೋ ಒಂದು ಕಡೆ ತುಳುನಾಡಿನ ಜನರ ಭಾವನೆ ಜೊತೆಗೆ BJP ಸರ್ಕಾರ ಚೆಲ್ಲಾಟ ಆಡುತ್ತಿದೆ ಎಂಬ ಪ್ರಶ್ನೆಯೂ ಕೂಡ ನಮಗೆ ಕಾಡ್ತಾ ಇದೆ. ಖಂಡಿತವಾಗಿಯೂ BJP ಸರ್ಕಾರ ಮಾಡಿದಂಥ ಕೆಲಸ ಕಾರ್ಯ ಇದು ತುಳುನಾಡಿನ ಜನರು ಅಕ್ಷಮ್ಯವಾದಂಥ ಅಪರಾಧವನ್ನು BJP ಸರ್ಕಾರ ಮಾಡಿದೆ. ಖಂಡಿತವಾಗಿಯೂ ಕೂಡ ತುಳುನಾಡಿನ ಜನತೆ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಡ್ತದೆ. ಬಹುಶಃ ಏನಂತ ಯೋಚಿಸಿದ್ದಾರೆ ಯಾರೀ ರೋಹಿತ್ ಚಕ್ರತೀರ್ಥರವರು? ಇತಿಹಾಸವನ್ನು ತೆರೆಯದಂಥ ಒಬ್ಬ ಅಯೋಗ್ಯ. ಬಹುಶಃ ಕಯ್ಯಾರ್ ಕಿಂಜನ್ರಯವರ ಹೋರಾಟವನ್ನು ಇವತ್ತು ಹತ್ತಿಸುವಂಥ ಕೆಲಸ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಹುನ್ನಾರಕ್ಕೆ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಖಂಡಿಸ್ತದೆ. ಜಿಲ್ಲಾ ಕಾಂಗ್ರೆಸ್ ಗುರ್ಕಾರ್ಯರು ಹರೀಶ್ ಕುಮಾರ್ ಸುದ್ದಿ ಕುಟ್ಟುಡಿದ್ದೇರು. ಕೇಂದ್ರ ಸರ್ಕಾರದ ಮಾತಾ ಯೋಜನೆಗೆ ವಿರೋಧ ಮಲ್ತೊಂದು ಬೈದಿನ ಕಾಂಗ್ರೆಸ್ ಪಕ್ಷ ಇತ್ತೆ ಅಗ್ನಿಪಥ ಯೋಜನೆಗೆ ವಿರೋಧ ಮಲ್ತೊಂದುಂಡು. ಹೋರಾಟ ಪ್ರತಿಭಟನೆಗೆ ಸರ್ಕಾರ ಪೋಡಿಯುಜಿ ಎಂಕ್ಲಿಗೆ ಸರ್ಕಾರ ನಡಪಾಯರ ಗೊತ್ತುಂಡು. ಕ್ಷಮೆಕೇನು ಜಾಂದ ರಾಜ್ಯದ BJP ಗುರ್ಕಾರ್ಯರು ಲೋಕಸಭಾ ಸದಸ್ಯರ್ಲಾದ ಪುನಃ ನಳಿನ್ ಕುಮಾರ್ ಕಟೀಲ್ ಪಂತೇರ. ಲೋಕಸಭಾ ಸದಸ್ಯರಂಚನೆ ರಾಜ್ಯ BJP ಗುರ್ಕಾರ್ಯರ್ಲಾದುಪ್ಪನ ನಳಿನ್ ಕುಮಾರ್ ಕಟೀಲ್ ಸುದ್ದಿಗಾರರ ಪಾತ್ರದ ದೇಶಡು 2014 NDA ಸರ್ಕಾರ ಬತ್ತಿಬೊಕ್ಕ ಪರಿವರ್ತನದ ಸಾಧಿ ಶುರುವಾತಂಡ ರಾಷ್ಟ್ರಗು ಬೋಡೈನ ಪಾಕ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿ ಕನತಂಡ ಆಂಡ ಮಾತಾ ಯೋಜನೆಗೆ ವಿರೋಧ ಮಲ್ತಿನಿ ಕಾಂಗ್ರೆಸ್ ಇತ್ತೆ ಅಗ್ನಿಪಥ ಯೋಜನೆಗಳ ವಿರೋಧ ಮಲ್ತೊಂದು ಪಂಡಿರ. ಮಾತರಿಗಳ ಮಿಲಿಟರಿ ಸಂಸ್ಕಾರ ತಿಕ್ಕೋಡು ಯುವ ಸೈನ್ಯ ಶಕ್ತಿ ದೇಶಗು ಬೋಡು ರಾಷ್ಟ್ರಭಕ್ತಿ ಜಾಗೃತಿ ಆವಡು ಪನ್ಪಿನ ಚಿಂತನೆಡು ಯೋಜನೆ ಕನ್ನಡ ಇದಕ್ಕೆ ಕಾಂಗ್ರೆಸ್ ತಕ್ಲಿನ ಜೋಕ್ಲಿನ ಕೇಂದ್ರಜ ಬೇಲೆ ನಾಡೊಂದು ಬರ್ಪನಕ್ಲಿಗೆ ಅವಕಾಶ ತಿಕ್ಕೊಡೊಂದು ಆರ್ಪಂಡಿರ. ರೋಹಿತ್ ಚಕ್ರತೀರ್ಥ ಎಸೆಯೋಡು ಕಾಂಗ್ರೆಸ್ ಪ್ರತಿಭಟನೆ ಮಲ್ತೊಂದುಂಡು. ಕೆಲವು ವರ್ಷದ್ದು ಕಾಂಗ್ರೆಸ್ಗೆ ಲಡೈಗೆ ಉಮೇದು ಕೊರೊಂದುಂಡು. ಚಕ್ರತೀರ್ಥ ಎಂಚಿನ ಕೊಡ್ತಿರು ಪಾಠ ಬುಕ್ಕುಡು ಎಂಚಿನ ಉಣ್ಣೊಂದು ಓದಂದೆ ಕಾಂಗ್ರೆಸ್ ಮೂರ್ಖತನದ ಪರಮಾವಧಿಗೆ ಮುಟ್ಟುದುಂಡು. ಇಂಚಿನ ಹೋರಾಟ ಪ್ರತಿಭಟನೆಗೆ ಸರ್ಕಾರ ಪೋಡಿಯುಜಿ ಎಂಕ್ಲಿಗೆ ಸರ್ಕಾರ ನಡಪಾಯರ ಗೊತ್ತುಂಡು. ಕ್ಷಮೆಕೇನು ಜಾಂದ ನಳಿನ್ ಕುಮಾರ್ ಕಟೀಲ್ ಪಂಡಿರ. ದೇಶದಲ್ಲಿ 2014 ನಂತರ NDA ಸರ್ಕಾರ ಬಂದ ಮೇಲೆ ಒಂದು ಪರಿವರ್ತನೆ ಹಾದಿ ಪ್ರಾರಂಭ ಆಗಿದೆ. ರಾಷ್ಟ್ರಕ್ಕೆ ಉಪಯುಕ್ತವಾಗಿರ್ತಕ್ಕಂಥ 16 ಯೋಜನೆಗಳನ್ನು ನಮ್ಮ ಸರ್ಕಾರ ತಂದಿದೆ, ನರೇಂದ್ರ ಮೋದಿಯವರು ತಂದಾರೆ. ಆ ಎಲ್ಲ ಯೋಜನೆಗಳಿಗೆ ವಿರೋಧ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್. ಹೇಳಿದರೆ ಕಾಂಗ್ರೆಸ್ನ ಮಾನಸಿಕತೆ ಯಾವ ಈ ದೇಶದಲ್ಲಿ ಒಳ್ಳೆಯದಾಗ್ತದೆ ಅದಕ್ಕೆಲ್ಲ ವಿರೋಧ ಮಾಡತಕ್ಕಂಥದ್ದು. ಅದರಲ್ಲಿ ಅಗ್ನಿಪಥವು ಒಂದು. ನೋಡಿ, ಅಗ್ನಿಪಥ ಇವತ್ತು ಸೇನೆಯಲ್ಲಿ ಯುವ ಜನತೆ ಬರಬೇಕು, ಒಂದು ಯುವ ಸೈನ್ಯ ಶಕ್ತಿ ಇರಬೇಕು ಅನ್ನತಕ್ಕಂಥದ್ದು ಒಂದು. ಇನ್ನೊಂದು ಎಲ್ರಿಗೂ ಒಂದು ಮಿಲಿಟರಿ ಸಂಸ್ಕಾರಗಳು, ಶಿಕ್ಷಣಗಳು ಸಿಗಬೇಕು, ರಾಷ್ಟ್ರಭಕ್ತಿ ಜಾಗೃತಿ ಆಗಬೇಕು. ಇದರ 17ರಿಂದ 23 ವಯಸ್ಸಿನ ಮಕ್ಕಳಿಗೆ ಇಂಥ ಸಂಸ್ಕಾರ ಸಿಕ್ಕಾಗ ಜೀವನದಲ್ಲೂ ಒಳ್ಳೆಯದಾಗ್ತದೆ, ರಾಷ್ಟ್ರಕ್ಕೂ ಒಳ್ಳೆಯದಾಗುತ್ತದೆ ಅನ್ನತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಒಂದು. ಹಾಗಾಗಿ ಇದಕ್ಕೆ ನಾವು ಕಾಂಗ್ರೆಸ್ನ ಮಕ್ಕಳನ್ನು ಕೇಳಲಿಲ್ಲ. ಈ ದೇಶದಲ್ಲಿ ಯಾರು ಉದ್ಯೋಗ ಬಯಸ್ತಾರ, ಯಾರು ಸೇನೆಯಲ್ಲಿ ಕೆಲಸ ಮಾಡಬೇಕು ಅಂತ ಬಯಸ್ತಾರ, ರಾಷ್ಟ್ರಕ್ಕಾಗಿ ದುಡಿಬೇಕು ಅಂಥವ್ರಿಗೆ ಅವಕಾಶಗಳನ್ನು ಕೊಟ್ಟಿದೆ. ಯಾರ್ಯಾರು ಅವಕಾಶಗಳನ್ನು ಬಯಸಿ ಬರ್ತಾರೋ ಅವರೆಲ್ಲರಿಗೂ ಅದರಲ್ಲಿ ಅವಕಾಶಗಳು ಸಿಗುತ್ತೆ. ಹಾಗಾಗಿ ಅಗ್ನಿಪಥ ಇರತಕ್ಕಂಥದ್ದು
ಮುಂದಿನ ಯುವ ಜನತೆಯ ಭವಿಷ್ಯಕ್ಕೋಸ್ಕರ 10 ಮತ್ತು ಅದರಲ್ಲಿ SSLC PUC ಆದವರಿಗೂ ಇವತ್ತು ಉದ್ಯೋಗದ ಕೊರತೆಗಳಿದ್ದಾವೆ. ಅವರೆಲ್ಲರಿಗೂ ಶಿಕ್ಷಣವನ್ನು ಕೊಟ್ಟು ಉದ್ಯೋಗ ಕೊಡ್ತಕ್ಕಂಥದ್ದು, ಮುಂದಕ್ಕೂ ಅವರಿಗೆ ಉದ್ಯೋಗದಲ್ಲಿ ಅವಕಾಶಗಳು ಸಿಗುವಂಥ ಎಲ್ಲ ಅವಕಾಶಗಳು ಅದಕ್ಕೆ ಹೋದರೆ ಇದೆ. ಆ ಕಾರಣಕ್ಕೋಸ್ಕರ ಇದೆ. ಕಾಂಗ್ರೆಸ್ ಎಲ್ಲವನ್ನೂ ವಿರೋಧಿಸ್ತದೆ. ವಿರೋಧಿಕತೆಯ ಮಾನಸಿಕತೆ ಅವರಲ್ಲಿ. ವಿರೋಧ ಪಕ್ಷದವ್ರು ಹೇಳಿದ್ರು ಅಂತ ಕ್ಷಮೆ ಕೇಳಿಕೊಂಡು ಅವ್ರು ಹೇಳಿದ್ದಕ್ಕೆಲ್ಲ ಹಿಂದೆ ತೆಗಿಲಿಕ್ಕೆ ನಾವೇನು ಇದಲ್ಲ. ನಾವು ಆಡಳಿತ ನಡೆಸೋರು ಹೇಗೆ ನಡೆಸಬೇಕು ಅಂತ ಮುಖ್ಯಮಂತ್ರಿಗಳು ಗೊತ್ತಿದೆ, ಹಾಗೆ ಸರ್ಕಾರ ನಡೆಸ್ತಾರೆ. ಆ ಪುಸ್ತಕವನ್ನು ನಾವು ಓದಲಿ. ನಿರ್ದಿಷ್ಟವಾಗಿರ್ತಕ್ಕಂಥ ಸಿದ್ಧಾಂತವನ್ನು ತಂದಿರುವುದೇ ಕಾಂಗ್ರೆಸ್ ಈ ದೇಶದಲ್ಲಿ. ನಾನು ಹೇಳ್ದಲ್ಲ, ಸಾಹಿತಿಗಳನ್ನು ಸರಿ ಯೋಚನೆ ಮಾಡಲಿ, ಯಾವ ಕಾಲಘಟ್ಟದಲ್ಲಿ ಯಾವ ರೀತಿಯ ಹೋರಾಟವನ್ನು ಮಾಡಿದ್ದಾರೆ ಅಂತ ಎಲ್ಲ ಸಾಹಿತಿಗಳು ಯೋಚನೆ ಮಾಡ್ಕೊಂಡು ಮಾಡಲಿ. ಮೊದಲಿಗೆ ಆ ಪುಸ್ತಕದ ಒಳಗೇನಿದೆ, ಅವ್ರು ಬರೆದ ವಿಷಯಗಳೇನಿದ್ದಾವೆ ತಿಳ್ಕೊಳ್ಳಿ ಎಲ್ಲರೂ, ಕಾಂಗ್ರೆಸ್ ಆಗಲಿ ಯಾರೇ ಆಗಲಿ. ಆಗ ಆ ವಿಷಯಗಳನ್ನು ತಿಳ್ಕೊಳ್ಳೋದೇ ಸುಮ್ಮನೆ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಮತ್ತು ಈ ರೀತಿಯ ಇದಕ್ಕೆ ಸರ್ಕಾರ ನಡೆಸೋದು ನಾವು ಹೆದರೋದು. ಕಲಾವಿದರು ಶಶಾಂಕ್ ಎಸ್ ಸಾಲಿಯನ್ ಕಾಪುದ ಬಿರ್ಸೆ ಕಲಾವಿದರಾದಿತ್ತದ 13,940 ಆಣಿಗಲಸದ ಆನೆದ ಕಲಾಕೃತಿ ತಯಾರು ಮಾಡಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದರ ಈ ಬಗೆಟ್ ಕಲಾವಿದರು ಶಶಾಂಕ್ ಎಸ್ ಸಾಲಿಯನ್ ಕಾಪುಡು ಸುದ್ದಿಕೂಟ ನಡಪಾದರು. ಕಲಾವಿದರು ಶಶಾಂಕ ಎಸ್ ಸಾಲಿಯನ್ ಕಾಪುದ ಬಿರ್ಸೆ ಕಲಾವಿದರಾದಿತ್ತದ 13,940 ಆಣಿಗಲಸದ ಆನೆದ ಕಲಾಕೃತಿ ತಯಾರು ಮಾಡಿದ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಗೆ ಸೇರಿದರ ಈ ಬಗೆಟ್ ಕಲಾವಿದರು ಶಶಾಂಕ್ ಎಸ್ ಸಾಲಿಯನ್ ಕಾಪುಡು ಸುದ್ದಿಕೂಟ ನಡಪಾದ ಮಾಹಿತಿ ಕುರಿಯರ. ಈ ಸಾಧನೆಗೆ ಅಪ್ಪಮ್ಮನ ಪ್ರೋತ್ಸಾಹ ಮುಖ್ಯ ಕಾರಣ. ದೋಸ್ತಿಲೈನ ಧೀರಜ್, ಸೌರಭ್, ಗೌರವ್, ಮನೀಶ್, ಶಶ್ಮಿತಾ ಬೊಕ್ಕ, ಜೋಸ್ವಿನ್ ಚಿತ್ರ ಉಡುಪಾಯರೆ ಸಹಾಯ ಮಾಡಿದರ. ಸುಶಾಂತ್ ಶೆಟ್ಟಿ, ಶಶ್ಮಿತಾ ಸಾಲಿಯನ್, ಐಶ್ವರ್ಯ ಬೊಕ್ಕ, ಶ್ರೀಶಾ ಶೆಟ್ಟಿ ಪ್ರಾಯೋಜಕತ್ವದ ತೊಂದರೆಂದು ಪಂಡ್ಯರ. ಕಲಾ ಪ್ರೋತ್ಸಾಹಕರ ಗುರುಚರಣ್ ಪುಲಿಪು ಪಾತಿರ್ದ ಗ್ರಾಮೀಣ ಬಿಡ್ಸೆ ಶಶಾಂಕ ಸಾಲಿಯನ್ ಕೇರಳೋಡು ದುಷ್ಕರ್ಮಿಲಿಗೆ ಬಲಿಯಾಯಿನ ಬಂಜಿನ ಆನೆ ಸೈತಿನ ಬೇಜಾರಾದ ಆಣಿಲಿಯನ್ನು ಜೋಡಿಸಾದ ಆನೆದ ಕಲಾಕೃತಿ ಮಲ್ತದೇರ ಒಂದೊಂಜಿ ಅಪೂರ್ವದ ಸಾಧನೆ ಆದಿತ್ತದ ಮೇರೆನ ಸಾಧನೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ದಾಖಲೆಯನ್ನ ಕಾಪುದ ಜನಕ್ಲೆಗೆ ಬೊಕ್ಕ ಇಂಕ್ಲೆಗೆ ಬೆರ್ಮೆದ ಸಂಗತಿಯನ್ನು ಪಂಡ್ಯರ. ನನಗೆ ತುಂಬ ಕಷ್ಟ ಆಯಿತು. ನಾನು ಬೇಸಿಕಲಿ ನಾನು ಸ್ಟಾರ್ಟ್ ಮಾಡಿದಾಗ ನನ್ನ ಪ್ಲ್ಯಾನ್ ಇದ್ದದ್ದು ಅಂತ ಹೇಳಿದರೆ ಒಂದು 2000 or 3000 ಇಷ್ಟು ನೇಲ್ಸನ್ನು ಯೂಸ್ ಮಾಡಿ ಮಾಡುವ ಪ್ಲ್ಯಾನಲ್ಲಿದ್ದೆ. ಬಟ್ ಅದು ಯಾವಾಗ ನಾನು ಇವರೊಟ್ಟಿಗೆ ಹೇಳಿದಾಗ ಅವ್ರು ಹೇಳಿದರು ಇದನ್ನೊಂದು ಮಾಡುವಾಗ ಸ್ವಲ್ಪ ದೊಡ್ಡದಾಗಿ ಮಾಡು ಅಂತೇಳಿ. ದೊಡ್ಡದಾಗಿ ಮಾಡು ಅಂತ ಹೇಳುವಾಗ ಒಂದು ನನ್ನ ಫಸ್ಟ್ ಪ್ಲ್ಯಾನ್ ಇದ್ದದಷ್ಟೇ 2 feet or 3 feet ಅಂತೇಳಿ. ಬಟ್ ಈಗ 4 feet by 3.5 feet, 4 feet by 4 feet, ಆಲ್ಮೋಸ್ಟ್ 4 feet ಉಂಟು. ಸೊ ಇಷ್ಟು ಮಾಡುವಾಗ 13,940 ನೇಲ್ಸ್ ಇದಕ್ಕೆ ಹೋಗ್ತಾ ಅಂತ ನನಗೆ ಪ್ಲ್ಯಾನ್ ಇರಲಿಲ್ಲ. ಫಸ್ಟಿಗೆ ಒಂದು 1000 ನೇಲ್ಸ್ ಬಡಿಯುವಾಗ ನನಗೆ ತುಂಬ ಕಷ್ಟ ಆಗಿತ್ತು. ಅಂದರೆ ಅದು ಒಮ್ಮೆ ಒಂದು ನೇಲ್ ಒಂದು ಸಾಧಾರಣ ಒಂದು 100 ನೇಲ್ಸ್ ಬಡ್ದ ಕೂಡಲೇ ಅಲ್ಲಿ ನನಗೆ ಗ್ಯಾಪ್ ಸಿಗ್ತಾ ಇರಲಿಲ್ಲ ಬಡಿಲಿಕ್ಕೆ. ಸೊ ಮತ್ತೆ ಮಾಡ್ತಾ ಅದು ಕರೆಕ್ಟಾಗಿ ಬಂದಿತ್ತು. ಸೊ ಥ್ಯಾಂಕ್ಸ್. ಇತ್ತೆ ಕೊಡರನಿತ ಮಲ್ಲ ಸುದ್ದಿಲು 10ನೇ ಕ್ಲಾಸ್ ಪಾಠ ಬುಕ್ದ ಓದಂಟ ಬಿರ್ಬೇರೆ ಸಂಘಲು ಬೊಕ್ಕ ಸಮಾನ ಮನಸ್ಸದ ಸಂಘಟನೆಲು ಪ್ರತಿಭಟನೆ ಮಲ್ಪೊರ್ದುಂಬೆ ಕುಡ್ಲಡ್ ರೋಹಿತ್ ಚಕ್ರತೀರ್ಥ ತಮ್ಮನ ಬಿರದಿತ್ತಿನ ಸಂಘಟಕರ. ಕುಡ್ಲಡ್ ನಮ್ಮ ಕುಡ್ಲ ನಲಿಕೆ ಭಜನದ ಪಂತ 2022 ಉದಿಪನ ಸಾದಿ ತಪ್ಪುನ ಜವನ ಜವಂದಿಯರಿಗೆ ನಲಿಕೆ ಭಜನೆಡ್ದ ಸಂಸ್ಕೃತಿ ಸಂಸ್ಕಾರ ಒಡಿಯೂರು ಶ್ರೀ ಗುರು ದೇವಾನಂದ ಸ್ವಾಮೀಜಿ. ವಜಿ ಘೋಷಣೆ ಪಾಡಂಡ ಪಕ್ಷ ಕಟ್ಟೆರೆ ಸಾಧ್ಯಜ್ಜಿ ಕಾರ್ಯಕರುಡು ಪಾಲ್ದಿತ್ತೊನ್ನಗ ಮಾನಸಿಕವಾದ ತಯಾರದುಪ್ಪಡು ಒಡಿಪು ಜಿಲ್ಲಾ ಕಾಂಗ್ರೆಸ್ ಸಂಕಲ್ಪ ಶಿಬಿರಡು ಭಾಷಣಗೆ ಇರೋದ ತೋಜೈನ ಕಾರ್ಯಕರ್ತೆಯರ್ನ ಬಾಯಿ ಮುಚ್ಚೈನ ಎಂ ವೀರಪ್ಪ ಮೈಲಿ. ಬಂಟ್ವಾಳ ಸರಕಾರಿ ಆಸ್ಪತ್ರೆಡ್ ಸಜ್ಜದ ಹೊಸ ಐಸಿಯು ಘಟಕ ಉದಿಪನ. ಸರಕಾರಿ ಆಸ್ಪತ್ರೆಯನ್ನು ಗುಣಮಟ್ಟದ ಆಸ್ಪತ್ರೆ ಅದು ಬದಲಾವಣೆ ಮಲ್ಪೊಲಿ ವನ್ಪುನೇಕ್ ಒಂದು ಸಾಕ್ಷಿ ನಳಿನ್ ಕುಮಾರ್ ಕಟೀಲ್. ಇಡಗಿನಿತ ನಮ್ಮ ಕುಡ್ಲ ತುಳುವಾರ್ತಿಲು ಮುಗಿಂಡ ಸೊಲ್ಮೆಲು.